ಸೇವನಾ ಪೆರವಲ್ಲಿ ಶ್ರೀ ಸರಸ್ವತಿ ಭಜನಾ ಮಂಡಳಿ ಕಡೆಗೋಡಿ ಮೀಸಲೋಡು ಮಕ್ಕಳಿಗೆ ಭಕ್ತಿಪೂರ್ವಕವಾದ ಸ್ವಾಗತ. ದೀಪ ಪ್ರಜ್ವಲನ ಪ್ರವಚನ ಶ್ರೀಮತಿ ಸುಲೋಚನಾ ಸದಾನಂದ ಪೂಜಾ ಅಸ್ಸೈ ಪ್ರವಣೆ ಮಕ್ಕಳಿಗೆ ಸ್ವಾಗತ. ಒಂದು ಬಾರಿ ಬಂದು
ತುಂಬಿಯಾಗಿ
ಬಂದಿದೆ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ. ವಿರಾಜರಿಗೆ ಒಲಿದು ಬಂದು ವಾದಿರಾಜರಿಗೆ ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ. ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ. ವಾದಿರಾಜರಿಗೆ ಒಲಿದು ಬಂದು ವಾದಿರಾಜರಿಗೆ ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ. ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ. ಮುಂಗಲು ಕೆದರಿ ಕುಣಿವ ಕುದುರೆ ಮುಂಗಲಸುರನ ಒದೆವ ಕುದುರೆ. ಮುಂಗಲು ಕೆದರಿ ಕುಣಿವ ಕುದುರೆ ಮುಂಗಲಸುರನ ಒದೆವ ಕುದುರೆ. ರಂಗನೆಂದರೆ ಸಲಹೋ ಕುದುರೆ ರಂಗನೆಂದರೆ ಸಲಹೋ ಕುದುರೆ. ತುಂಗಹಯ ಬದನ ತುಂಗಹಯ ಬದನ ತುಂಗಹಯ ಬದನ. ಕುಲನಾಡುವ 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 ಭಜನೆ ಮಾಡುವ
ತ್ರಿಜಗವಂದ್ಯನ ಪಾಡು ಭಕ್ತಿಯನು ಬೇಡು ತ್ರಿಜಗವಂದ್ಯನ ಪಾಡು ಭಕ್ತಿಯನು ಬೇಡು ಸೃಜನ ಸಂಗವ ಮಾಡು ಸೃಜನ ಸಂಗವ ಮಾಡು ಸೃಜನ ಮತವ ಸುಡು ಸೃಜನ ಸಂಗವ ಮಾಡು ಕುಜನ ಮತವ ಸುಡು ಗಜೇಂದ್ರನಿ ಕೊಳಿದ ಶ್ರೀಕೃಷ್ಣನ ಸ್ಮರಣೆ ಮಾಡು ಪುರಂದರ ವಿಠಲರಾಯಣ ಪುರಂದರ ವಿಠಲರಾಯಣ ಬಿಡದೆ ಕೊಂಡಾಡು 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 ಪಾರಸತಿ ಪೌವರಾಸ ಕ್ರೀಡೆಯಾಡುವ ಸಾರಸಾಚ ಕೃಷ್ಣನು ತಗೊಳ್ಳಲನೋದುವ ಪಾರಸತಿ ಪೌವರಾಸ ಕ್ರೀಡೆಯಾಡುವ ಸಾರಸಾಚ ಕೃಷ್ಣನು ತಗೊಳ್ಳಲನೋದುವ ಪಾರಸತಿ ಪೌವರಾಸ ಕ್ರೀಡೆಯಾಡುವ ಸಾರಸಾಚ ಕೃಷ್ಣನು ತಗೊಳ್ಳಲನೋದುವ ಪಾರಸತಿ ಪೌವರಾಸ ಕ್ರೀಡೆಯಾಡುವ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ರೂಪದಲ್ಲಿ ಇರುವುದು ಒಳಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರಸಖಿ 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 ಪೌವರಾಸ ಕ್ರೀಡೆಯಾಡುವ ಸಾರಸಾಸ ಕೃಷ್ಣನ ಕೊಳಲನೋದುವ ಬಾರಸಖಿ ಪೌವರಾಸ ಕ್ರೀಡೆಯಾಡುವ ಸಾರಸಾಸ ಕೃಷ್ಣನ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ
ಕಾರ್ತಿಕ ಮಾಸ ಅಂದರೆ ಅಕ್ಟೋಬರ್ ತಿಂಗಳ 28 ಸೋಮವಾರದಿಂದ ನಾಳೆ ಧನುರ್ಮಾಸದ 14 ಈ ತಿಂಗಳಿನ 14 ನಾಳೆಗೆ 48 ದಿವಸಗಳು ಸಂಧ್ಯಾ ಭಜನೆಯಲ್ಲಿ ನಾವು ಈ ಅಯ್ಯಪ್ಪನ ತತ್ವಮಸಿ ಮಂಟಪದಲ್ಲಿ ಬೇರೆ ಬೇರೆ ತಂಡದವರು ಬಂದು ಸುಶ್ರಾವ್ಯವಾಗಿ ಶ್ರೀ ಹರಿಹರ ಪುತ್ರ ಅಯ್ಯಪ್ಪನನ್ನು ಕೊಂಡಾಡಿದ್ದಾರೆ. ಇದೀಗ ನಾವು ಧನುರ್ಮಾಸದಲ್ಲಿದ್ದೇವೆ. ಕಳೆದ ತಿಂಗಳು ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆಯಲ್ಲಿ ದೀಪೋತ್ಸವ, ಲಕ್ಷ ದೀಪೋತ್ಸವ ಬಹಳ ಒಂದು ಪರ್ವಕಾಲ. ಇನ್ನು ಮುಂದೆ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿಯ ಈ ಒಂದು ಮಂಡಲ ಪೂಜೆಯಾಗಿ ಮಕರ ಸಂಕ್ರಾಂತಿಯ ಕಾಲ. ಶಬರಿಮಲೆಯಲ್ಲಿ ಕೆಲವೊಂದು ಅಯ್ಯಪ್ಪನ ವಿಶೇಷವನ್ನು ನಾವು ಹೇಳಲೇಬೇಕಾಗ್ತದೆ. ಶಬರಿಮಲೆಯ ಸನ್ನಿಧಾನದಲ್ಲಿ ನಾವು ದೇವರ ದರ್ಶನವನ್ನು ಮಾಡಿ ತುಪ್ಪ ತೆಂಗಿನಕಾಯಿ ಸೇವೆಯನ್ನು ಮಾಡಿಸಿದ ಆ ಒಡೆದ ತೆಂಗಿನಕಾಯಿಯನ್ನು ಅಲ್ಲಿ ಒಂದು ಅಗ್ನಿಕುಂಡ ಅಂತ ಇದೆ. ಅಗ್ನಿಕುಂಡಕ್ಕೆ ನಾವು ಅದನ್ನು ಸಮರ್ಪಣೆ ಮಾಡ್ತೇವೆ. ನೀವು ಹೋಗಿದ್ದವರು ಅದನ್ನು ಗಮನಿಸ್ಬೋದು ಅಥವಾ ನೀವು ಮಾಧ್ಯಮದಲ್ಲಿ ಅದನ್ನು ತೋರಿಸಿರ್ಬೋದು. ಅಲ್ಲಿ ಒಂದು ಅಶ್ವತ್ಥ ಮರ ಇದೆ ಆ ಅಗ್ನಿಕುಂಡದ ಬಳಿಯಲ್ಲಿ. ಬಂಧುಗಳೇ, ನೀವು ಈಗ ಬೇಕಿದ್ದರೆ ಹೋಗಿ ಪರೀಕ್ಷೆ ಮಾಡಿ ನೋಡಬಹುದು. ಪ್ರತಿದಿನ ಈಗ ಅಲ್ಲಿ ಆ ಅಗ್ನಿಕುಂಡಕ್ಕೆ ಬರುವಂಥ ಲಕ್ಷಾಂತರ ಭಕ್ತಾಭಿಮಾನಿಗಳು ಆ ತೆಂಗಿನಕಾಯಿಯ ಏನು ನಾವು ತುಪ್ಪವನ್ನು ತೆಗೆದು ತೆಂಗಿನಕಾಯಿಯನ್ನು ಆ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡ್ತಾ ಇದ್ದರೆ ದಗದಗ ಅಂತ ಅಗ್ನಿ ಉರಿತಾ ಇರ್ತದೆ. ಆದರೆ ಪಕ್ಕದಲ್ಲಿ ಇರುವಂಥ ಅಶ್ವತ್ಥ ಮರ ಈಗಲೂ ಕೂಡ ಒಂದೇ ಒಂದು ಎಲೆ ಒಣಗದೆ ಹಚ್ಚ ಹಸುರಾಗಿ ಕಂಗೊಳಿಸ್ತದೆ ಅಂತ ಹೇಳಿದ್ರೆ ಇದು ಶ್ರೀ ಧರ್ಮಶಾಸ್ತ್ರನ ಕರುಣೆ ಮತ್ತು ಕಾರಣಿಕ ಅಂತ ಹೇಳಬಹುದು. ನೀವು ಗಮನಿಸಿ, ಪ್ರತಿ ಸಲ ಎಷ್ಟು ಸಾರಿ ಹೋದಾಗಲೂ ನಾವು ಅದನ್ನು ನೋಡ್ತಾ ಇದ್ದೇವೆ. ಹಚ್ಚ ಹಸುರಾಗಿ ಅಶ್ವತ್ಥ ಮರ ಕಂಗೊಳಿಸಬೇಕಿದ್ರೆ ಇದು ಯಾವ ಪವಾಡ ಬಂಧುಗಳೇ? ನಮ್ಮ ಎಲ್ಲಿಯಾದರೂ ಒಂದು ಬೆಂಕಿ ಹಾಕಿದರೆ ಒಂದಷ್ಟು ದೂರದಲ್ಲಿ ನಿಲ್ಲುವಾಗಲೇ ಅದರ ಶಾಖದಲ್ಲಿ ನಮಗೆ ತಡೀಲಿಕ್ಕೆ ಆಗುದಿಲ್ಲ, ನಾವು ದೂರ ಹೋಗ್ತೇವೆ. ಅಂಥದ್ದರಲ್ಲಿ ಮರದ ಬುಡದಲ್ಲಿ ಅಗ್ನಿಕುಂಡ ಇದೆ, ಅಶ್ವತ್ಥ ಮರ ನಳನಳಿಸ್ತಾ ಇದೆ. ಇದೊಂದು. ಇನ್ನೊಂದು, ಸನ್ನಿಧಾನದ ಹಿಂಭಾಗದಲ್ಲಿ ಅದು ತಮಿಳುನಾಡಿನ ಬಾರ್ಡರ್ ಆಗ್ತದೆ. ಅಲ್ಲಿ ಪುಲಿಮೇಡು ಅಂತಂದರೆ ಹುಲಿಗಳು ವಾಸಿಸುವಂಥ ಒಂದು ಕಾಡು, ದೊಡ್ಡಾರಣ್ಯ ಸನ್ನಿಧಾನದ ಹಿಂಭಾಗದಲ್ಲಿ. ಅಲ್ಲಿ ಒಂದು ಒರುಕುಳಿ ತೀರ್ಥ ಅಂತ ಇದೆ, ಸಣ್ಣದಾದ ತೀರ್ಥ. ಎಷ್ಟೇ ಬಡಕಲು ಶರೀರದ ಮುಳುಗಿದ್ರೂ ಮುಳುಗಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಗಜಗಾತ್ರದ ವ್ಯಕ್ತಿ ಹೋಗಿ ಮುಳುಗಿದ್ರು ಕೂಡ ಮುಳುಗಲಿಕ್ಕೆ, ಆದರೆ ಒಬ್ಬನಿಗೆ ಮಾತ್ರ. ಅದಕ್ಕೆ ಅದು ಮಲಯಾಳಿಯಲ್ಲಿ ಒರುಕುಳಿ ತೀರ್ಥ ಅಂತ. ಒಬ್ಬನಿಗೆ ಮಾತ್ರ. ಎಷ್ಟು ದೈತ್ಯ ವ್ಯಕ್ತಿ ಹೋದ್ರೂ ಕೂಡ, ಎಷ್ಟು ಬಡಕಲು ಶರೀರದ ವ್ಯಕ್ತಿ ಹೋದ್ರೂ ಕೂಡ ಅದರಲ್ಲಿ ಮುಳುಗಲಿಕ್ಕೆ ಸಾಧ್ಯ ಇದೆ. ಇದು ಇನ್ನೊಂದು ಪವಾಡ. ಹಾಗೆ ಇವತ್ತು ಮತ್ತು ನಿನ್ನೆಯ ಬಿಸಿ ಬಿಸಿ ಸುದ್ದಿಯನ್ನು ನೀವು ನೋಡಿದ್ದೀರಿ. ಇವತ್ತು ಕೂಡ ಬೆಳಗ್ಗೆ TV9 ತೋರಿಸಿದ್ದಾರೆ. ಇದೇ ನಮ್ಮ ಹತ್ತಿರದ ಪುತ್ತೂರಿನ ಸಾಮೆತಡ್ಕೆ ಎಂಬುದಲ್ಲಿ, ಅಲ್ಲಿ ಕೂಡ ನಮ್ಮ ಸ್ವಾಮಿಗಳ ಒಂದು ಬಿರಿ ಇದೆ. ಅನೇಕ ಸ್ವಾಮಿಗಳು ಕಳೆದ ಹಲವಾರು ವರ್ಷಗಳಿಂದಲೇ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಹುಡುಗ ಈ ವರ್ಷ 2ನೇ ವರ್ಷಕ್ಕೆ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಾನೆ. ಅವನು ಒಂದು ಸ್ಟೂಡೆಂಟ್, ಯಾವುದೋ ಒಂದು ITI ಇದರಲ್ಲಿ ಸ್ಟೂಡೆಂಟ್ ಆಗಿದ್ದಾನೆ. ಸರಿಯಾಗಿ ಅವನಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಹೆಚ್ಚಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅನ್ನ ಮಾಡಿ, ಪ್ರಾಕ್ಟಿಕಲ್ ಮತ್ತೆ ಅಲ್ಲಿ ಪ್ರೊಜೆಕ್ಟರ್ ಅನ್ನು ಹಾಕಿ ಅವನು ನೋಡಿ ಕಲಿತು ಪಾಸ್ ಆಗಿದ್ದಾನೆ. ಅವನಿಗೆ ಥಿಯರಿಯನ್ನಷ್ಟು ಶಿಕ್ಷಕರು ಕೊಡ್ತಾ ಇಲ್ಲ, ಯಾಕಂದ್ರೆ ಅವನಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ. ಬಂಧುಗಳೇ, ನೀವು ಗಮನಿಸಬೇಕು, ಅಯ್ಯಪ್ಪನ ಒಂದು ಕಾರಣಿಕ ಎಷ್ಟಿದೆ ಅಂತ ಹೇಳಿದರೆ, ಆ ಹುಡುಗ ಕಳೆದ ವರ್ಷ 1 ಅಥವಾ 2 ಶರಣಘೋಷವನ್ನು ಕರೀತಾ ಇದ್ದಂತೆ. ಇದು ಆ ಗುರುಸ್ವಾಮಿ ಹೇಳಿದಂಥ ಮಾತು. ಇವತ್ತು ಅವರು ಹೇಳ್ತಾರೆ, ಈ ವರ್ಷ ಕನಿಷ್ಠ ಒಂದು 8 ರಿಂದ 10 ಶರಣಘೋಷಗಳನ್ನು ಕರೀತಾನೆ. ಅದನ್ನು ಸಾಬೀತು ಕೂಡ ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಇದು ಕೂಡ ಅಯ್ಯಪ್ಪನ ಒಂದು ಶಕ್ತಿ. ಅದಕ್ಕೋಸ್ಕರ ಅಯ್ಯಪ್ಪನನ್ನು ನಾವು ಅಷ್ಟು ಲಘುವಾಗಿ, ಯಾವ ದೇವರನ್ನು ಲಘುವಾಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಹರಿಹರ ಪುತ್ರ ಅಯ್ಯಪ್ಪ ಕಲಿಯುಗ ವರದ. ಹಾಗೆ ಒಂದು ಕ್ರೈಸ್ತ ಬಂಧು, ನಮ್ಮ ಜಿಲ್ಲೆಯಿಂದ ಕ್ರೈಸ್ತ ಬಂಧು ಒಬ್ಬರು ಕಳೆದ 17 ವರ್ಷಗಳಿಂದ ಶಬರಿಮಲೆ ಯಾತ್ರೆಯನ್ನ ಮಾಡಿ ಈ ವರ್ಷ ಗುರುಸ್ವಾಮಿ 18ನೇ ವರ್ಷಕ್ಕೆ ಮತ್ತೆ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನಮ್ಮೊಬ್ಬ ಕ್ರೈಸ್ತ ಬಂಧು. ಈ ಮಾತನ್ನ ಇಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೆ ಅಂದ್ರೆ, ನಮ್ಮ ಮಂಟಪ ತತ್ವಮಸಿ ಮಂಟಪ ಅಂತ. ತತ್ವಮಸಿ ಅಂತ ನಾನು ಮೊನ್ನೆ ಹೇಳಿದಾಗೆ ಅದೊಂದು ಸಂಸ್ಕೃತ ಶಬ್ದ, ಅಹಂ ಬ್ರಹ್ಮ ಅಂತ. ಅಂದ್ರೆ ನಮ್ಮೊಳಗೆ ನಮ್ಮ ಪರಮಾತ್ಮನಿದ್ದಾನೆ. ಹಾಗಾಗಿ ಅಯ್ಯಪ್ಪ ನಮ್ಮೊಳಗಿದ್ದುಕೊಂಡು ಎಲ್ಲರನ್ನ ಆಶೀರ್ವದಿಸ್ತಾನಂತ ಹೇಳುವುದಕ್ಕೆ ಯಾವುದೇ ಎರಡು ಮಾತವಿಲ್ಲ. ಜಾತಿ ಮತ ಭೇದವಿಲ್ಲದೆ ಹರಿಹರ ಪುತ್ರನಿಗೆ ಜಾತಿ ಮತ ಭೇದ ಇಲ್ಲ ಹೇಳುವುದಕ್ಕೆ ಆ ಕ್ರೈಸ್ತ ಬಂದು ಮಾಡುತ್ತಿರುವ ಶಬರಿಮಲೆ ಯಾತ್ರೆಯೇ ಒಂದು ನಿದರ್ಶನ. ಹಾಗೆ ಅಯ್ಯಪ್ಪನ ಹೆಸರು ಹೇಳಿಕೊಂಡು ನಾವು ಇವತ್ತಿಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ ಕಳೆದ 46 ದಿವಸಗಳಿಂದ ಬೇರೆ ಬೇರೆ ತಂಡದವರು ಬಂದು ನಮ್ಮನ್ನು ಸಂಜೆ ಹೊತ್ತು ಭಕ್ತಿ ಭರವಶರನ್ನಾಗಿಸಿದ್ದಾರೆ. ಇವತ್ತು 47ನೇ ದಿವಸದ ಈ ಒಂದು ಶುಭ ಸಂಜೆಯಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡಿದಂತಹ ಶ್ರೀ
ಸರಸ್ವತಿ ಭಜನಾ ಮಂಡಳಿ ಕಡೆಗೋಳಿ BC ರೋಡ್. ಈ ತಂಡಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆಯ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಬೇಕು. ಬಂಧುಗಳೇ, ಹೇಗೆ ಒಂದು ಮಂಡಲ ಅಂದರೆ 48 ದಿವಸಗಳು ಕಳೆದು ಹೋಯಿತು ಅಂತ ಗೊತ್ತಿಲ್ಲ. ನಾಳೆಗೆ ನಮ್ಮ ಸಂಧ್ಯಾ ಭಜನ ಮುಕ್ತಾಯ ಆಗ್ತದೆ. ನಾಳೆಯ ಸಂಧ್ಯಾ ಭಜನೆಯನ್ನ ಮಂಗಳೋತ್ಸವದೊಂದಿಗೆ ನಾವು ಸಂಪನ್ನಗೊಳಿಸಲಿಕ್ಕಿದ್ದೇವೆ. ಇಂದು ಈ ಭಜನೆಯನ್ನು ನಡೆಸಿಕೊಟ್ಟಂತಹ ಸರಸ್ವತಿ ಭಜನಾ ಮಂಡಳಿ ಕಡೆಗೋಳಿ BC ರೋಡ್ ಇವರಿಗೆ ನಮ್ಮ ಟ್ರಸ್ಟಿಗಳ ಪೈಕಿ ಓರ್ವರಾದ ಶ್ರೀಯುತ ತ್ಯಾಗಂ ಮಾಸ್ಟರ್ ಅವರು ಬಂದು ಶಾಲನ್ನು ಹಾಕಿ ಗೌರವಿಸಬೇಕು. ಹಾಗೆ ಸ್ಮರಣೀಕೆಯನ್ನು ನೀಡಿ ಗೌರವಿಸಬೇಕು ಅಂತ ಶ್ರೀಮತಿ ವಿದ್ಯಾಲಕ್ಷ್ಮೀ ನಾರಾಯಣ ಮಾಡೂರು, ಶ್ರೀ ವಿದ್ಯಾಲಕ್ಷ್ಮೀ ನಾರಾಯಣ ಮಾಡೂರು ಇವರು ಬಂದು ಇವತ್ತಿನ ಅನ್ನದಾನದ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ತಾವುಗಳು ಬಂದು ಈ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಮತ್ತು ತಾವೆಲ್ಲರೂ ಇಲ್ಲಿ ಚಪ್ಪಾಳೆಯ ಮುಖಾಂತರ ಈ ತಂಡವನ್ನು ಅಭಿನಂದಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದೆ. ನಿಮ್ಮ ತಂಡಕ್ಕೆ ಶ್ರೀದೇವರು ಸನ್ಮಂಗಳವನ್ನು ಉಂಟು ಮಾಡಲಿ. ನಿಮ್ಮ ತಂಡ ಇನ್ನಷ್ಟು ಉತ್ತರೋತ್ತರ ಯಶಸ್ಸನ್ನು ಕಾಣಲಿ. ಎಲ್ಲರಿಗೂ ಒಳಿತಾಗಲಾಗಲಿ. ಇವತ್ತಿನ ಸ್ವಯಂ ಸೇವಕರಾಗಿ ನಮ್ಮೊಂದಿಗೆ ಸೇವೆ ಮಾಡಿದವರು ಪರಂಜ್ಯೋತಿ ಮಾತೃ ಮಂಡಳಿಯವರು. ಮುಂದಕ್ಕೆ ಅನ್ನದಾನ ಸೇವೆಯಿಂದ ಲಕ್ಷ್ಮೀನಾರಾಯಣ ಆಳುವವರಲ್ಲಿ ಸ್ವಾಮಿಯೇ ಸ್ವಾಮಿಯೇ ಹರಿಯರ
ಶ್ರೀ ಸದಾಶಿವ ಶೆಟ್ಟಿ, ಶ್ರೀ ದತ್ತನಿಕೇತನ, ಶ್ರೀ ಗಂಗಾಧರ ಬಗೆಯ ಒಟ್ಟು, ಶ್ರೀಮತಿ ಸರೋಜಿನಿ ಗಂಗಾಧರಿ ಅಸೈಗೊಳಿಸಿ